ವಿನಯ ಕೃಷಿ ಬೆಳೆಗಾರರ ಸಂಘ ಮತ್ತು ಪ್ರಣವ ಸೌಹಾರ್ದ ಸಹಕಾರಿ ನಿಯಮಿತ ಮಂಗಳೂರು ಇವರು ಜಂಟಿಯಾಗಿ ಮಾರ್ಚ್ 11, 12 ಮತ್ತು 13ರಂದು ಕೊಳನಾಡು ಮುಲ್ಕಿಯಲ್ಲಿ ರಾಜ್ಯ ಮಟ್ಟದ ಕೃಷಿ ಸಿರಿ 2022ರ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ। ಈ ಬಗ್ಗೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಂತೋಷ್ ಶೆಟ್ಟಿಯವರು 3 ದಿನಗಳಲ್ಲಿ ವೈಭವಿಕವಾಗಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಕೃಷಿಕ ಬಾಂಧವರಿಗೆ ಹಾಗೂ ಯುವ ಜನಾಂಗಕ್ಕೆ ಮತ್ತು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮಾಹಿತಿ ಮತ್ತು ಪ್ರೇರಣೆ ನೀಡುವ ದೃಷ್ಟಿಯಿಂದ ಈ ರಾಜ್ಯ ಮಟ್ಟದ ಕೃಷಿ ಮೇಳವನ್ನು ಆಯೋಜಿಸಲಾಗಿದೆ। ಸುಮಾರು 200ರಷ್ಟು ಕೃಷಿ ಸಂಬಂಧಿತ ಮಳಿಗೆಗಳಿರುತ್ತವೆ। ಅದಲ್ಲದೆ ಮುಖ್ಯ ಆಕರ್ಷಣೆಯಾಗಿ ಮಂಗಳೂರು ವಿಶ್ವವಿದ್ಯಾನಿಲಯ ಪ್ರಾಯೋಜಿತ ಪಾರಂಪರಿಕ ಗ್ರಾಮವು ನಮ್ಮ ಪೂರ್ವಜರ ಜೀವನ ಶೈಲಿಯನ್ನ ಪ್ರತಿಬಿಂಬಿಸುವ ಪ್ರಾತ್ಯಕ್ಷಿಕೆಯಾಗಿದ್ದು ಅಲ್ಲಿ ಕರಾವಳಿ ಭಾಗದ ವೈಶಿಷ್ಟ್ಯ ಹಾಗೂ ಕುಶಲಕರ್ಮಿಗಳ ವೃತ್ತಿಯನ್ನು ಪ್ರಾಯೋಗಿಕವಾಗಿ ಬಿಂಬಿಸಲಾಗುವುದೆಂದು ಹೇಳಿದರು। ಇನ್ನು 3 ದಿನಗಳ ಕಾಲ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ವಿಚಾರ ಸಂಕಿರಣ, ಕೃಷಿ ಸಂವಾದ ಇದ್ದು ಕಾರ್ಯಕ್ರಮಕ್ಕೆ ಇನ್ನೂ ಮೆರುಗು ನೀಡಲಿದೆ। ಕರಾವಳಿ ಶೈಲಿಯ ಆಹಾರೋತ್ಸವ ನಡೆಯಲಿದ್ದು ಚಿಣ್ಣರಿಗೋಸ್ಕರ ಜಾಯಿಂಟ್ ವೀಲ್ ಇತ್ಯಾದಿ ಮನೋರಂಜನಾ ವ್ಯವಸ್ಥೆಯೂ ಇದೆ ಎಂದು ಹೇಳಿದರು। 200 ಸ್ಟಾಲ್ಗಳಿದೆ ಹಾಗೂ ಸಾಂಪ್ರದಾಯಿಕವಾಗಿ ನಮ್ಮ ಗುತ್ತಿನ ಮನೆಯ ಒಂದು ಸಭಾಂಗಣವಾಗಿ ಇರಲಿಕ್ಕಿದೆ। ಅದರೊಟ್ಟಿಗೆ ನಮ್ಮ ಪಾರಂಪರಿಕ ಗ್ರಾಮ ಅದು ನಮ್ಮ ಯೂನಿವರ್ಸಿಟಿ ಮಂಗಳೂರು ಯೂನಿವರ್ಸಿಟಿ ಅವರ ಪ್ರಾಜೆಕ್ಟಲ್ಲಿ ನಡಲಿಕ್ಕಿದೆ। ಅದರ ಒಟ್ಟಿಗೆ ಮೆಡಿಸಿನಲ್ ಪ್ಲಾಂಟ್ ಅದರ ಒಂದು ತೋಟವನ್ನು ಮಾಡಲಿಕ್ಕಿದ್ದೇವೆ। ಆಮೇಲೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರಿಂದ ಕೈತೋಟವನ್ನು ಅದರೊಟ್ಟಿಗೆ ಫಲಪುಷ್ಪ ಪ್ರದರ್ಶನ ಮಾಡಲಿಕ್ಕಿದ್ದೇವೆ। ಮತ್ತು ವೆಜ್ ಕೌಂಟರ್ ಬೇರೆ ಇದೆ, ವೆಜ್ ಹೋಟೆಲ್ ಬೇರೆ ಮಾಡಿದ್ದೇವೆ, ಹಾಗೆ ನಾನ್ ವೆಜ್ ಕೌಂಟರ್ ಬೇರೆ ಮಾಡಿದ್ದೇವೆ। ಅದರೊಟ್ಟಿಗೆ ಮಕ್ಕಳಿಗೆ ಜಾಯಿಂಟ್ ವೀಲ್ ಇದರ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ। 1,000 ಗಾಡಿಯಷ್ಟು ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೇವೆ। ಇದೆಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಾವು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ। ಅದರೊಟ್ಟಿಗೆ ನಮ್ಮ ನರ್ಸರಿ 8 ಕಡೆ ನರ್ಸರಿ ಕೂಡ ಬರಲಿಕ್ಕಿದೆ। ಇದಕ್ಕೆಲ್ಲ ನೀವು ಪ್ರಚಾರ ಕೊಟ್ಟು ನಮಗೆ ಹುರಿದುಂಬಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ। ಇದರೊಟ್ಟಿಗೆ ನಮ್ಮ ಕೃಷಿ ಇಲಾಖೆಯಿಂದ ಮತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ತುಂಬ ನಮಗೆ ಸಹಕಾರ ಸಿಗ್ತಾ ಉಂಟು। ಅದರೊಟ್ಟಿಗೆ ನಮ್ಮ ಅರಣ್ಯ ಇಲಾಖೆಯವರು ಕೂಡ ಒಂದು ಪ್ರಾತ್ಯಕ್ಷಿಕೆ ಬರಲಿಕ್ಕಿದೆ। ಇದೆಲ್ಲ ನಮ್ಮ ಗೌರವಾಧ್ಯಕ್ಷರಾದ ನಮ್ಮ ನೆಚ್ಚಿನ ಶಾಸಕರಾದ ಉಮಾನಾಥ್ ಕೋಟೆಯವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ। ನಮಗೆಲ್ಲರಿಗೂ ಆದರ ಸ್ವಾಗತವನ್ನು ಕೋರುತ್ತಾ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಅಣ್ಣಯ್ಯ ಕುಲಾಲ್, ವಿಜಯ್ ಶೆಟ್ಟಿ, JR ಪ್ರಸಾದ್, ಚಂದ್ರಹಾಸ್, ನವೀನ್, ಪ್ರಶಾಂತ್ ಉಪಸ್ಥಿತರಿದ್ದರು।